ಪುತ್ತೂರು ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನದಲ್ಲಿ ಯಾವುದೇ ಅನುಮತಿ ಇಲ್ಲದ ಕ್ರಿಮಿನಲ್ ಆರೋಪಿಯ ತಂದೆ ಪಿಜಿ ಜಗನ್ನಿವಾಸ್ ರಾವ್ ಜಾತ್ರೆಯ ಧ್ವಜಾರೋಹಣ ಮಾಡಿದರೆ ದೇವಸ್ಥಾನದ ಇತಿಹಾಸದಲ್ಲಿ ಕಪ್ಪು ಚುಕ್ಕೆಯಾಗಲಿದೆ ಎಂದು ಶೈವ ಕ್ಷೇತ್ರ ಸಂರಕ್ಷಣಾ ವೇದಿಕೆಯ ಸಂಸ್ಥಾಪಕ ಶ್ರೀನಾಥ್ ಟಿಎಸ್ ಸುಬ್ರಹ್ಮಣ್ಯ ಹೇಳಿದ್ದಾರೆ. ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ದೇವಸ್ಥಾನದಲ್ಲಿ ಪ್ರತಿ ವರ್ಷ ಜಾತ್ರೋತ್ಸವದ ಧ್ವಜಾರೋಹಣ ಹಾಗೂ ಧ್ವಜ ಅವರೋಹಣ ಮಾಡುವ ಜವಾಬ್ದಾರಿ ಅನುಮತಿ ಇರುವುದು ದೇವಸ್ಥಾನದಲ್ಲಿ ಖಾಯಂ ಪದಾರ್ಥಿ ಹುದ್ದೆಯಲ್ಲಿರುವ ನೌಕರರಿಗೆ ಮಾತ್ರ ಎಂದು ದೇವಸ್ಥಾನದ ಕಾರ್ಯನಿರ್ವಹಣಾಧಿಕಾರಿ ಅವರು ಲಿಖಿತವಾಗಿ ನೀಡಿದ್ದಾರೆ. ದೇವಸ್ಥಾನದಲ್ಲಿ ಪ್ರಸಕ್ತ ನಾಗೇಶ್ ಬಾಲಕೃಷ್ಣ ಇವರು ಖಾಯಂ ಪದಾರ್ಥಿ ಹುದ್ದೆಯಲ್ಲಿರುವ ನೌಕರರು. ಸದ್ರಿ ದೇವಸ್ಥಾನದಲ್ಲಿ ಗರ್ಭಗುಡಿಯ ಎಡನಾಳಿಗೆ ಪ್ರವೇಶಿಸುವ ಅವಕಾಶ ಇರೋದು ದೇವಳದ ತಂತ್ರಿಗಳಿಗೆ, ಅರ್ಚಕರಿಗೆ, ಸಂಬಂಧಪಟ್ಟ ನೌಕರರಿಗೆ ಮಾತ್ರ. ಹೀಗಿರುವಾಗ ದೇವಸ್ಥಾನದಲ್ಲಿ ಯಾವುದೇ ನೇಮಕಾತಿ ಹುದ್ದೆಯಲ್ಲಿಲ್ಲದ, ದೇವಸ್ಥಾನದಲ್ಲಿ ಯಾವುದೇ ನಿಟ್ಟಿನಲ್ಲಿ ನೌಕರರು ಅಲ್ಲದ, ಆನುವಂಶಿಕ ಹಕ್ಕು ಕೂಡ ಇಲ್ಲದ ದೇವಸ್ಥಾನದಿಂದ ಹಿಂದೂ ಧಾರ್ಮಿಕ ದತ್ತಿ ಇಲಾಖೆ ತಂತ್ರಿಗಳಿಂದ ಯಾವುದೇ ಲಿಖಿತ ಅನುಮತಿ ಆದೇಶ ಇಲ್ಲದೆ ಪಿಜಿ ಜಗನ್ನಿವಾಸ್ ರಾವ್ ಅವರು ಜಾತ್ರೋತ್ಸವದ ಪವಿತ್ರ ಧ್ವಜಾರೋಹಣ ಅವರೋಹಣವನ್ನ ಅಕ್ರಮವಾಗಿ ಮಾಡುತ್ತಾರೆ. ಜಗನ್ನಿವಾಸ್ ರಾವ್ ಅವರ ಸಹೋದರ ಪಿಜಿ ಚಂದ್ರಶೇಖರ್ ರಾವ್, ಪಿಜಿ ಜಗನ್ನಿವಾಸ್ ರಾವ್ ಇವರ ಪುತ್ರ ಕೃಷ್ಣ ಜೆ ರಾವ್ ಅವರು ಜಾತ್ರೋತ್ಸವ, ಧನುಪೂಜೆ ಸೇರಿದಂತೆ ಪಂಚಪರ್ವಗಳ ವಿಶೇಷ ದಿನಗಳಂದು ಯಾವುದೇ ಅನುಮತಿ ಇಲ್ಲದೆ ಅನಧಿಕೃತವಾಗಿ ಅಕ್ರಮವಾಗಿ ದೇವಸ್ಥಾನದ ಗರ್ಭಗುಡಿಯ ಎಡನಾಳಿಗೆ ಪ್ರವೇಶಿಸುತ್ತಾರೆ ಅಂತ ಆರೋಪಿಸಿದ್ರು. ಪುತ್ರ ಕೃಷ್ಣ ಜೆ ರಾವ್ನೊಂದಿಗೆ ಸಂತ್ರಸ್ತೆಯನ್ನ ಮದುವೆ ಮಾಡಿಸುವುದಾಗಿ ಭರವಸೆಯನ್ನು ನೀಡಿದ್ದ ಪಿಜಿ ಜಗನ್ನಿವಾಸ್ ರಾವ್ ಬಳಿಕ ಮದುವೆ ಮಾಡಿಸದೆ ವಚನಭ್ರಷ್ಟರಾಗಿದ್ದು ಮೋಸ ಮಾಡಿದ್ದಾರೆ ಎಂದು ಆಪಾದಿಸಿದ್ದಾರೆ. ಇಂತಹ ಆರೋಪಗಳ ಸರಮಾಲೆಯನ್ನೇ ಹೊಂದಿರುವ ರಾವ್ ಅವರು ಪವಿತ್ರ ಧ್ವಜಾರೋಹಣವನ್ನ ಮಾಡಬಾರದು ಎಂದು ಆಗ್ರಹಿಸುವುದಾಗಿ ಹೇಳಿದರು. ಸದರಿ ದೇವಸ್ಥಾನದಲ್ಲಿ ಗರ್ಭಗುಡಿಯ ಎಡನಾಡಿಗೆ ಪ್ರವೇಶಿಸುವ ಅವಕಾಶ ಇರುವುದು ದೇವಾಲಯದ ತಂತ್ರಿಗಳಿಗೆ, ಅರ್ಚಕರಿಗೆ, ಸಂಬಂಧಪಟ್ಟ ನೌಕರರಿಗೆ ಮಾತ್ರ ಎಂಬುದು ದೇವಸ್ಥಾನದ ಅಧಿಕೃತ ಮಾಹಿತಿ. ಹೀಗಿರುವಾಗ ದೇವಸ್ಥಾನದಲ್ಲಿ ಯಾವುದೇ ನೇಮಕಾತಿ ಹುದ್ದೆಯಲ್ಲದ, ದೇವಸ್ಥಾನದಲ್ಲಿ ಯಾವುದೇ ನಿಟ್ಟಿನಲ್ಲಿ ನೌಕರನೂ ಅಲ್ಲದ, ಆನುವಂಶಿಕ ಹಕ್ಕು ಇಲ್ಲದ, ದೇವಸ್ಥಾನದಿಂದ ಹಿಂದೂ ಧಾರ್ಮಿಕ ದತ್ತಿ ಇಲಾಖೆ ತಂತ್ರಿಗಳಿಂದ ಯಾವುದೇ ಉಚಿತ ಅನುಮತಿ ಆದೇಶ ಇಲ್ಲದೆ ಪಿಜಿ ಜಗನ್ನಿವಾಸ್ ರಾವ್ ಜಾತ್ರೋತ್ಸವದ ಪವಿತ್ರ ಧ್ವಜಾರೋಹಣ ಅವರೋಹಗಳನ್ನು ಅಕ್ರಮವಾಗಿ ಮಾಡುತ್ತಾರೆ. ಅದೇ ರೀತಿ ಪಿಜಿ ಜಗನ್ನಿವಾಸ್ ರವರ ಸಹೋದರ ಪಿಜಿ ಚಂದ್ರಶೇಖರ್, ಪಿಜಿ ಜಗನ್ನಿವಾಸ್ ರವರು ಇವರ ಪುತ್ರ ಕೃಷ್ಣ ಜೆ ಇವರು ಜಾತ್ರೋತ್ಸವದ ಧನುಪೂಜೆ ಸೇರಿದಂತೆ ಪಂಚಪರ್ವಗಳ ವಿಶೇಷ ದಿನಗಳಂದು ಯಾವುದೇ ಅನುಮತಿ ಇಲ್ಲದೆ ಅನಧಿಕೃತವಾಗಿ ಅಕ್ರಮವಾಗಿ ದೇವಸ್ಥಾನದ ಗರ್ಭಗುಡಿಯ ಎಡನಾಡಿಗೆ ಪ್ರವೇಶಿಸುತ್ತಾರೆ. ಅದು ಅಲ್ಲದೆ ಕಳೆದ ವರ್ಷ ಜಾತ್ರೋತ್ಸವ ಸಂದರ್ಭದಲ್ಲಿ ಪಿಜಿ ಜಗನ್ನಿವಾಸ್ ರಾವ್ ಅವರು ಯಾವುದೇ ಅರ್ಹತೆ ಇಲ್ಲದೆ, ಅನುಮತಿ ಇಲ್ಲದೆ ರಥೋತ್ಸವದಂದು ದೇವರು ರಥ ಏರುವುದಕ್ಕೆ ಮುಂಚಿತವಾಗಿಯೇ ಪವಿತ್ರ ರಥವನ್ನು ಏರಿ ನಿಂತಿದ್ದಾರೆ. ಜಾತ್ರೆಯ ಕೊನೆಯ ಅವಾಮೃತ ಸಂದರ್ಭದಲ್ಲೂ ಕೂಡ ದೇವರು ವೀರಮಂಗಲದ ಪವಿತ್ರ ಅವಾಮೃತ ಸ್ನಾನ ಮಾಡುವ ಸಮಯದಲ್ಲಿ ಕೂಡ ಸದರಿ ಪಿಜಿ ಜಗನ್ನಿವಾಸ್ ರಾವ್ ಇವರು ಹಾಗೂ ಪುತ್ರ ಕೃಷ್ಣ ಜೆ ರಾವ್ ಇವರು ಅಕ್ರಮವಾಗಿ ದೇವರ ಅತಿ ಸಮೀಪಕ್ಕೆ ಹೋಗಿರ್ತಾರೆ. ಪಿಜಿ ಜಗನ್ನಿವಾಸ್ ರಾವ್ ಇವರು ಯಾವುದೇ ಬ್ರಾಹ್ಮಣ ಪಂಗಡಕ್ಕೆ ಸೇರಿರುವುದಿಲ್ಲ ಎಂಬ ಮಾತುಗಳು ಸಾರ್ವಜನಿಕ ವಲಯದಲ್ಲಿ ಜನಜಿತವಾಗಿದೆ. ಆದರೂ ಇವರು ರಥೋತ್ಸವದ ಪೂರ್ವದಲ್ಲಿ ಪವಿತ್ರ ಬ್ರಹ್ಮರಥವನ್ನು ಏರಿದ್ದಾದರೂ ಹೇಗೆ? ಶ್ರೀ ದೇವರ ಅವಾಮೃತ ಸಂದರ್ಭದಲ್ಲಿ ಮಗನ ಜೊತೆ ದೇವರ ಜಳಕದ ಸಮಯ ದೇವರ ಅತಿ ಸಮೀಪಕ್ಕೆ ಹೇಗೆ ಉಪಕ್ರಮಿಸಿದರು? ಇದಕ್ಕೆ ಅನುಮತಿ ಕೊಟ್ಟವರು ಯಾರು? ಇಂತಹ ಆರೋಪಗಳ ಸರಮಾಲೆಯನ್ನು ಹೊಂದಿರುವ ಶ್ರೀ ಪಿಜಿ ಜಗನ್ನಿವಾಸ್ ರಾವ್ ಇವರು ದೇವಸ್ಥಾನದ ಜಾತ್ರೋತ್ಸವದಲ್ಲಿ ಪವಿತ್ರ ಧ್ವಜಾರೋಹಣ ಮಾಡಿದರೆ, ಗರ್ಭಗೃಹದ ಎಡನಾಡಿ ಪ್ರವೇಶಿಸಿದರೆ ಅದು ಹಿಂದೂ ಭಕ್ತಗಳ ಧಾರ್ಮಿಕ ನಂಬಿಕೆಗೆ, ಭಾವನೆಗಳಿಗೆ ಘಾಸಿ ಉಂಟು ಮಾಡುವಂತಾಗುತ್ತದೆ. ಒಂದು ವೇಳೆ ಪಿಜಿ ಜಗನ್ನಿವಾಸ್ ರಾವ್ ಇವರು ಜಾತ್ರೋತ್ಸವದ ಧ್ವಜಾರೋಹಣ ಮಾಡಿದರೆ ಅದು ದೇವಸ್ಥಾನದ ಇತಿಹಾಸದಲ್ಲಿ ಕಪ್ಪು ಚುಕ್ಕೆಯಾಗಲಿದೆ. ಮಾತ್ರವಲ್ಲ, ಶ್ರೀ ಮಹಂತೋಬಾರ ಎಂಬ ಹೆಗ್ಗಳಿಕೆಯ ದೇವಸ್ಥಾನದ ಘನತೆ, ಗೌರವ, ಪಾವಿತ್ರತೆ, ಶುದ್ಧತೆಗಳಿಗೆ ಕೂಡ ಧಕ್ಕೆಯನ್ನುಂಟು ಮಾಡುವುದೇ ಆಗಿರುತ್ತದೆ.